ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗ. ಇಂದಿನ ಕಗ್ಗ: ನೋಡುತ್ತಾ ಲೋಕ ಸಾವಾಸ ಸಾಕು ಅಹುದು, ಬಾ ಆಡುತ್ತ ಇಹ ಹೂಮಾಲೆ ಗೂಢ ಇಹ ಕಜ್ಜಿ, ತೊಡದೆ ಇರು ಬಾಳ್ವೆಯ ಆಳವನು, ತೊಡದೆ ಇರು ಬಾಳ್ವೆಯ ಆಳವನು, ಮೇಲೆ ಮೇಲೆ ನೀನು ಓಡಾಡು, ಮೇಲೆ ಮೇಲೆ ನೀನು ಓಡಾಡು, ಹಗುರದಿಂ ಮಂಕುತಿಮ್ಮ. ಪ್ರಿಯರೇ, ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಜಿಯವರು ಪ್ರಕೃತಿಯ ನಡುವೆ ಇರುವಂಥ ಒಬ್ಬ ಮನುಜ ಅಂತ ಕರಿತೇವೆ ನಾವು. ಮನುಷ್ಯ, ಅವನಿಗೆ ಬುದ್ಧಿ ಇದೆ, ಅವನಿಗೆ ಜ್ಞಾನ ಇದೆ, ಅವನಿಗೆ ಅರಿವಿದೆ ಎಂಬ ಕಾರಣದಿಂದ ಅವನ ಈ ಪ್ರಪಂಚದ ನಡುವೆ ಇರುವಂಥ ಒಂದು ಸಂಬಂಧ ಏನು ಅನ್ನೋದನ್ನು ಈ ಕಗ್ಗದಲ್ಲಿ ಬಹಳ ಗಹನವಾಗಿ ಚರ್ಚೆ ಮಾಡ್ತಾರೆ. ಬಾಡಿ ಹೋಗುತ್ತಿರುವ ಒಂದು ಹೂವಿನ ಹಾರ. ಹೂವಂದಾಗ ಹೆಂಗಳೆಯರೆಲ್ಲರಿಗೂ ಬಹಳ ಬಲು ಪ್ರಿಯ. ಹೂವು ಎಲ್ಲ ಕಾರ್ಯಗಳಿಗೂ ಬೇಕು. ದೇವತಾ ಕಾರ್ಯಗಳಿಗೆ, ಅದರ ಜೊತೆಯಲ್ಲಿ ಅದರ ಅಂದ ಚಂದವನ್ನು ನೋಡುವುದಕ್ಕಾಗಿ, ಯಾವುದೇ ಒಂದು ಅಲಂಕಾರಕ್ಕಾಗಿ, ಹುಟ್ಟಿನಿಂದ ಸಾವಿನ ತನಕ ಹೂವಿನ ಬೇರೆ ಬೇರೆ ಉಪಯೋಗಗಳು ಇದ್ದಾವೆ. ಅದರ ವಾಸನೆಯಿಂದ ಹಿಡಿದು ಪರಿಮಳದ ತನಕ. ಮತ್ತು ಬಚ್ಚಿಟ್ಟುಕೊಂಡಿರುವ ಕಜ್ಜಿಯ ತುರುಕಿಯ ನಮಗೆ ಬೇಸರವನ್ನುಂಟು ಮಾಡುವಂತೆ. ದೇಹದ ಯಾವುದೋ ಭಾಗದಲ್ಲಿ ಕಜ್ಜಿ ಆದಾಗ ನಾವು ಅದನ್ನು ತುರುಕಿಕೊಳ್ತಾ ಇರ್ತೇವೆ. ಅದು ಆಗಾಗ ಪದೇ ಪದೇ ತುರುಕಿಕೊಳ್ತಾ ಇರೋದು ಗಾಯವೇ ಆಗ್ತದೆ, ಗುಣ ಆಗೋದಿಲ್ಲ. ಹಾಗಾಗಿ ಏನೇ ಆಗಲಿ ಬೇಸರವನ್ನು ಮಾಡಿಕೊಳ್ಳದೆ ಅನ್ನೋದನ್ನು ಕವಿಲಿ ಹೇಳ್ತಾ, ಈ ಪ್ರಪಂಚದಲ್ಲಿ ಸ್ವಲ್ಪ ಸಮಯ ಬಾಳಿದ ಬಳಿಕ ಇದರ ಸಾಹಸ ಸಾಕಪ್ಪ ನನಗೆ, ಅಯ್ಯೋ ಇದು ಎಂಥ ಬದುಕಪ್ಪ, ಹೀಗಾಗದಿರಬೇಕಾದ್ರೆ ಈ ಜೀವನವನ್ನು ನೀನು ಬಹಳ ಆಳವಾಗಿ ನೋಡುವುದಕ್ಕೆ ಹೋಗಬೇಡ. ಕೆಲವರು ತನ್ನ ಜೀವನವನ್ನು ನೋಡಿದಷ್ಟು ಮತ್ತಷ್ಟು ಮಗದಷ್ಟು ಆಳವಾಗಿ ಅದನ್ನು ಅತ್ಯಂತ ಗಹನವಾಗಿ ಪರಿವೀಕ್ಷಣೆ ಮಾಡ್ತಾರೆ. ಹಾಗೂ ಮಾಡಬಾರ್ದು. ಅದರ ಬದಲು ಮೇಲ್ನೋಟದಿಂದ ಹಗೂರವಾಗಿ ತನ್ನ ಜೀವನದ ಬಾಹ್ಯ ಪ್ರಪಂಚದಲ್ಲಿ ಓಡಾಡಿಕೊಂಡಿದ್ದರೆ ನೀನು ಈ ಲೋಕದ ಸಹವಾಸವನ್ನು ಸಹಿಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಎಷ್ಟು ಮಾರ್ಮಿಕವಾಗಿ ಕವಿಯಲ್ಲಿ ಮಾತನಾಡ್ತಾರೆ ನೋಡಿ. ಆದರೆ ಇಷ್ಟು ಮಾರ್ಮಿಕವಾಗಿದ್ದರೂ ಕೂಡ ಈ ಮನುಷ್ಯನಿಗೆ ಇದ್ಯಾವುದು ಅರ್ಥ ಆಗುವುದಿಲ್ವೇ, ಅರ್ಥ ಮಾಡಿಕೊಳ್ಳುವುದಿಲ್ವೇ? ಅಥವಾ ಅರ್ಥ ಮಾಡಿಕೊಂಡೂ ಕೂಡ ತನ್ನ ಬದುಕಿನ ಬಗ್ಗೆ ಮತ್ತೆ ಮತ್ತೆ ಯಾಕೆ ಅವನು ಗಹನವಾಗಿ ಚರ್ಚಿಸುತ್ತಾನೆ, ಚಿಂತನೆಯನ್ನು ಮಾಡ್ತಾನೆ ಅನ್ನುವುದೇ ಇಲ್ಲಿ ದೊಡ್ಡದಾದಂಥ ಪ್ರಶ್ನೆ ಇರುವಂಥದ್ದು. ಈ ಕಗ್ಗವನ್ನು ಇನ್ನಷ್ಟು ನಾವು ತಿಳಿಯಾಗಿ ಅರ್ಥೈಸಿಕೊಳ್ಳುವುದಾದರೆ, ಈ ಲೋಕದಲ್ಲಿ ಆರಂಭದಲ್ಲಿ ನಾವೆಲ್ಲರೂ ಕೂಡ ತುಂಬ ಸಂತೋಷಕರವಾಗಿ ಆನಂದವಾಗಿ ಇರ್ತೇವೆ. ಆದರೆ ಕಾಲಕ್ರಮೇಣ ಬರ್ತಾ ಬರ್ತಾ ಜೀವನದ ಭಾರಗಳು ಹೆಚ್ಚಿದ ಹಾಗೆ ಒಂದು ರೀತಿಯಲ್ಲಿ ಬಾಡಿದ ಹೂವಿನ ಹಾಗೆ ಆಗ್ತೇವೆ. ಸಾಕಪ್ಪ ಸಾಕು ಈ ಜೀವನ ಅಂತ ಅನಿಸ್ತದೆ. ಇದು ಸಹಜ ಮತ್ತು ಸರಳವೂ ಹೌದು. ಆದರೆ ಲೋಕದ ಸಾಹಸದಲ್ಲಿ ಆಳವಾಗಿ ನಾವು ಚಿಂತನೆ ಮಾಡಬಾರ್ದು. ಬಂದ ದಿನಗಳು ಬಂದ ಹಾಗೆ ಇರಲಿ ಅಲ್ವಾ, ಆ ದಿನಗಳನ್ನು ಕಳೆಯುವುದರಲ್ಲಿದೆ ನಾವು. ನಮ್ಮ ಜೀವನ ಇಲ್ಲಿ ಶಾಶ್ವತವಿಲ್ಲ. ಬಂದಿದ್ದಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಈ ಮಾತು ನಾವು ಕೇಳಿದ್ದೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬೇಸರ ಸಂಭ್ರಮಕ್ಕಿಂತ ಮುಖ್ಯವಾದದ್ದು ಸಮಾಧಾನ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಸಂತೋಷವಿರಲಿ, ವಿಚಲಿತರಾಗದೆ, ನಿರಾಸೆ ಹೊಂದದೆ, ಬೇಸರ ಹೊಂದದೆ, ಖುಷಿಯ ಹಾದಿಯಲ್ಲಿಯೇ ಸಮಾಧಾನ ಚಿತ್ತದಿಂದ, ಶಾಂತ ಚಿತ್ತದಿಂದ ನಮ್ಮ ಬದುಕನ್ನು ಸುಂದರವಾಗಿ ಸುಲಭವಾಗಿ ಗೆಲ್ಲುವ ದಾರಿಯನ್ನು ನಾವು ಕಂಡುಕೊಳ್ಳಬೇಕು. ಬಂದ ದಿನಗಳನ್ನು ಬಂದ ಹಾಗೆ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚು ಚಿಂತೆಯನ್ನು ಪಡದೆ ಸಲೀಸಾಗಿ ನಾವು ಅದನ್ನು ಅನುಭವಿಸಬೇಕು. ಹಾಗಾಗಿ ಎಲೆಯ ಮೇಲೆ ಹೇಗೆ ನೀರು ಬಿದ್ದಾಗ ಅದು ಜಾರಿ ಹೋಗ್ತದೆ ನೋಡಿ, ಹಾಗೆ ನಮ್ಮ ಜೀವನ ಇರಬೇಕಂತೆ. ನಮ್ಮ ಬಾಳಿನ ಸತ್ಯ ಏನಿದೆ ಆ ಸತ್ಯವನ್ನು ಅರಿಯುವಲ್ಲಿ ನೆಮ್ಮದಿಯಿಂದ ನಿರಾಳವಾಗಿ ಬದುಕನ್ನು ಪ್ರೀತಿಸಬೇಕು. ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ದಿನನಿತ್ಯವೂ ಕೂಡ ಹೊಸತನದಿಂದ ನಮ್ಮ ಬದುಕಿನಲ್ಲಿ ನಾವು ಬದುಕಬೇಕು. ನಶ್ವರತೆಯನ್ನು ಕಾಣಬಾರ್ದು, ಶೂನ್ಯವನ್ನು ಕಾಣಬಾರ್ದು. ಹಾಗಾಗಿ ಈ ದೇಹ ಏನಿದೆ ಇಂದಲ್ಲ ನಾಳೆ ಮಣ್ಣಾಗುವಂಥದ್ದು. ಹೀಗಾಗಿ ಇರುವಷ್ಟು ದಿನ ನಾವು ಸುಂದರವಾಗಿ ಬದುಕಬೇಕು. ಹಾಗಾಗಿ ಬೇಂದ್ರೆ ಅವರು ಒಂದು ಕವನದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ, ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಬಾನ್
ಹೋಗರಲುಂಟು ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ, ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಇಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಈ ಕವನದಲ್ಲಿ ಬೇಂದ್ರೆ ಅವರು. ಅಂದರೆ ನಮ್ಮ ಸೌಂದರ್ಯವನ್ನು, ನಮ್ಮ ಬದುಕನ್ನು ಬೆಳಗಿನ ಒಂದು ಜಾವಕ್ಕೆ ಹೋಲಿಕೆ ಮಾಡ್ತಾರೆ. ನಿರಂತರವಾದಂಥ ಕ್ರಿಯೆಗಳ ನಡುವೆ ನಮ್ಮ ಬದುಕಿರಬೇಕು. ನಮ್ಮ ಯೌವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ಪಡಿಬೇಕು. ನಮ್ಮ ಜೀವನಕ್ಕೆ ಒಂದು ಸಾರ್ಥಕ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಬದುಕನ್ನು ಸುಂದರವಾಗಿ ಆಸ್ವಾದಿಸೋಣ, ಸ್ವೀಕರಿಸೋಣ. ಬಂದ ದಿನಗಳು ಬರಲಿ, ಕಷ್ಟವೋ ಸುಖವೋ ಎರಡೂ ನಮಗಿರಲಿ ಅಂತ ನಾಳೆ ಮತ್ತೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಶುಭ ದಿನ.